ಸ್ವಚ್ಛ ಪುತ್ತೂರು ನಿರ್ಮಾಣಕ್ಕಾಗಿ ನಗರಸಭೆಯ ವತಿಯಿಂದ ಹಲವಾರು ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಗುತ್ತಿದ್ದು, ಸಮರ್ಪಕ ತ್ಯಾಜ್ಯ ವಿಲೇವಾರಿ ನಿಟ್ಟಿನಲ್ಲಿ ಪ್ರತಿ ಮನೆಗಳಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ. ಸ್ವಚ್ಛ ಪುತ್ತೂರು ನಿರ್ಮಾಣಕ್ಕೆ ಜನರ ಸಹಭಾಗಿತ್ವ ಅಗತ್ಯ ಎಂದು ಪುತ್ತೂರು ನಗರಸಭೆಯ ಅಧ್ಯಕ್ಷ ಕೆ ಜೀವಂತರ್ ಜೈನ್ ಹೇಳಿದರು. ಅವರು ಪುತ್ತೂರು ನಗರಸಭೆಯ ಸಭಾಂಗಣದಲ್ಲಿ ನಡೆದ ಶುಚಿಮಿತ್ರ ಪುತ್ತೂರು ಇದರ ಮೊದಲ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಗರದ ಎಲ್ಲಾ ವಾರ್ಡ್ಗಳಿಂದ 5 ಸದಸ್ಯರನ್ನ ಒಳಗೊಂಡು ಶುಚಿಮಿತ್ರ ಪುತ್ತೂರು ಸಮಿತಿಯು ರಚನೆಗೊಂಡಿದ್ದು, ಈಗಾಗಲೇ ಶುಚಿಮಿತ್ರ ಸಮಿತಿಗೆ 18 ವಾರ್ಡ್ಗಳಿಂದ ಸದಸ್ಯರ ನೇಮಕ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ 31 ವಾರ್ಡ್ಗಳಿಂದಲೂ ಸದಸ್ಯರನ್ನ ನೇಮಿಸಿಕೊಳ್ಳಲಾಗುವುದು. ಪ್ರತಿ ತಿಂಗಳಿಗೊಮ್ಮೆ ಶುಚಿಮಿತ್ರ ಸಮಿತಿ ಸಭೆ ನಡೆಸಿ ಸದಸ್ಯರೊಂದಿಗೆ ಚರ್ಚಿಸಿ ಸ್ವಚ್ಛ ಪುತ್ತೂರು ಯೋಜನೆಯ ರೂಪುರೇಷೆಗಳನ್ನು ಕೈಗೊಳ್ಳಲಾಗುವುದೆಂದು ಹೇಳಿದರು. ಮತ್ತು ನಗರಸಭೆಯ ಸಿಬ್ಬಂದಿಯವರು ಈ ರೀತಿಯ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಮಾಡಿದ್ದಾರೆ. ಆ ನಂತರದ ದಿನಗಳಲ್ಲಿ ಸರ್ಕಾರದ ಸುತ್ತೋಲೆ ಪ್ರಕಾರ ಇದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕಮಿಷನರ್ ಪ್ರಕಾರ ಶುಚಿಮಿತ್ರ ಪ್ರತಿ ವಾರ್ಡ್ಗಳಲ್ಲಿ 2 ಸದಸ್ಯರನ್ನು ಆಯ್ಕೆ ಮಾಡಿಕೊಳ್ಳುವುದು. ಆ ಮುಖಾಂತರ ವಾರ್ಡಿನ ಎಲ್ಲ ಜವಾಬ್ದಾರಿಗಳು ಒಟ್ಟಾಗಿ ನಗರಸಭೆ ಮತ್ತು ಆ ಸದಸ್ಯರು ಒಟ್ಟಾಗಿ ಕಾರ್ಯನಿರ್ವಹಿಸುವಂಥ ಕೆಲಸ ಕಾರ್ಯಗಳಾಗಬೇಕು. ವಾರ್ಡು ಪೂರ್ತಿಯಾಗಿ ಅಭಿವೃದ್ಧಿ ಮತ್ತು ಇನ್ನಿತರ ಸಮಸ್ಯೆಗಳ ಬಗ್ಗೆ ಒಟ್ಟಾಗಿ ಚರ್ಚೆಗಳಾಗಬೇಕು. ಈ ರೀತಿಯ ಕಾರ್ಯಕ್ರಮಗಳನ್ನು ಇಟ್ಟುಕೊಳ್ಳುವ ಮುಖಾಂತರ ಸರ್ಕಾರದ ಸೂಚನೆಯನ್ನು ಕೊಟ್ಟ ಪ್ರಕಾರ ಇದು ಯಾವ ರೀತಿ ಕಾರ್ಯರೂಪಕ್ಕೆ ಬಂದಿದೆ. ನಾವು ಆನ್ಲೈನಲ್ಲೇ ಇದು ಮಾಡಿ ಕರೆದಿರುವಂಥದ್ದು, ಅದರಲ್ಲಿ ಅಪ್ಲಿಕೇಶನ್ ಹಾಕಿರುವಂಥ ಈ ರೀತಿಯ ಕ್ರಮಬದ್ಧವಾಗಿ ನಡೆಯುವಂಥ ಕೆಲಸಗಳು. ನಗರಸಭೆಯ ಪೌರಾಯುಕ್ತ ಮಧು ಎಸ್ ಮನೋಹರ್ ಶುಚಿಮಿತ್ರ ಸಮಿತಿಯ ಸದಸ್ಯರ ಪಾತ್ರ ಮತ್ತು ಜವಾಬ್ದಾರಿಗಳ ಬಗ್ಗೆ ತಿಳಿಸುತ್ತಾ, ಸಮಿತಿಯು ಸ್ವಚ್ಛ ಪುತ್ತೂರು ಯೋಜನೆಗಳ ಅನುಷ್ಠಾನಕ್ಕೆ ಕೈಜೋಡಿಸುವುದರೊಂದಿಗೆ ವಾರ್ಡ್ ಮಟ್ಟದಲ್ಲಿ ಕಾರ್ಯಪಡೆಯ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸಲಿದೆ ಎಂದು ಹೇಳಿದರು. ಈಗಾಗಲೇ ಸ್ವಚ್ಛ ಭಾರತ್ ಯೋಜನೆಯನ್ನ 2014ರಲ್ಲಿ ಪ್ರಾರಂಭ ಮಾಡಿದ್ರು. ಅದು ವರ್ಷಗಳಿಂದ ಬಂತು. ಅದರಲ್ಲಿ ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ಆ ಯೋಜನೆಗಳನ್ನು ಹಾಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ಆ ಯೋಜನೆಗಳ ಅನುಷ್ಠಾನ ಮಾಡಲಿಕ್ಕೆ ಇನ್ನೂ ಜನರಿಗೆ ತಲುಪ್ತಾ ಇಲ್ಲ. ಅಂಥ ಯೋಜನೆಗಳನ್ನು ಪ್ರತಿಯೊಬ್ಬರು ಜನರಿಗೂ ಕೂಡ ತಲುಪುವಂಥ ರೀತಿಯಲ್ಲಿ ಮಾಡುವಂಥದ್ದು. ಹಾಗೆ ನಗರವನ್ನು ಉತ್ತಮ ಗುಣಮಟ್ಟ ಅಂದರೆ ನಾವು ಹೇಳೋದಾದರೆ ಕ್ವಾಲಿಟಿ ಆಫ್ ಲೈಫನ್ನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿದರೆ ಈ ಯೋಜನೆಗಳ ಅನುಷ್ಠಾನ ಆಗಬೇಕು. ಪ್ರತಿ ನಾಗರಿಕರು ಅದನ್ನು ಪಾಲ್ಗೊಳ್ಳಬೇಕಾಗ್ತದೆ. ಬರೀ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾತ್ರ ಪಾಲ್ಗೊಂಡ್ರೆ ಆ ಕಾರ್ಯಗಳು ಕಾರ್ಯಗತವಾಗೋದಿಲ್ಲ. ಆದರೆ ಈ ಕಾರ್ಯಕ್ರಮವನ್ನು 100% ಶೇಕಡ 100ರಷ್ಟು ತಲುಪಬೇಕು ಅಂತಂದರೆ ಜನರ ಸಹಭಾಗಿತ್ವ ಅಗತ್ಯ. ಅದಕ್ಕೋಸ್ಕರ ನಾವು ಈ ಶುಚಿ ಮಿತ್ರ ಅಂತೇಳಿ ಇದನ್ನು ಪ್ರಾರಂಭ ಮಾಡಿದ್ದೇವೆ. ಈ ಶುಚಿ ಮಿತ್ರ ಇದರಲ್ಲಿ ಪ್ರತಿ ವಾರ್ಡಲ್ಲೂ 2 ಸದಸ್ಯರನ್ನು ಆಯ್ಕೆ ಮಾಡಿ, ಆ ಆಯ್ಕೆ ಮಾಡಿದಂಥ ಸದಸ್ಯರು ಏನೇನು ಕಾರ್ಯವ್ಯಾಪ್ತಿಗಳು ಏನೇನಿದೆ ಅಂತೇಳಿ ಅದನ್ನು ಇಲ್ಲಿ ಚರ್ಚೆ ಮಾಡ್ತೇವೆ. ಅದಕ್ಕೊಂದು ಚಿಕ್ಕದಾದ ಪ್ರಾತ್ಯಕ್ಷಿಕೆಯನ್ನು ನಾವು ತಯಾರು ಮಾಡಿದ್ದೇವೆ. ಅದರ ಮುಖಾಂತರ ನಾವು ಪ್ರೆಸೆಂಟೇಷನ್ ಕೊಡ್ತೇವೆ. ಅದಕ್ಕಿಂತ ಮುಂಚೆ ಸರ್ಕಾರದಿಂದ ಆಗ್ತಾ ಇರುವಂಥ ರೋಟರಿ ಈಸ್ಟ್ ಸ್ವಚ್ಛ ಪುತ್ತೂರು ಇದರ ಯೋಜನಾ ನಿರ್ದೇಶಕ ರಾಜೇಶ್ ಬೆಚ್ಚಂಗಳ, ನಗರಸಭಾ ಉಪಾಧ್ಯಕ್ಷೆ ವಿದ್ಯಾ ಗೌರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.